ಅಭ್ಯರ್ಥಿಯಾಗಿ ಹಿರಿಯ ನಾಯಕರು ಆಯ್ಕೆ ಮಾಡಿದ್ದಾರೆ. ಹಾಗೆ ಎಲ್ಲರ ಮನಸ್ಸಿನಿಂದ ಎಲ್ಲರೂ ನಿಮಗೆ ಆ ಪ್ರೀತಿ ವಿಶ್ವಾಸವಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸಿ ಈ ಅಭ್ಯರ್ಥಿಯಾಗಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಚೈತನ್ಯ ಹಾಗೂ ಭಾಗ್ಯಗಳೊಂದಿಗೆ ಮುಂದಕ್ಕೆ ನಿಮ್ಮ ಸಕಲ ಆಶೋತ್ತರ ಮನಸ್ಸಂಕಲ್ಪಗಳುಂಟದೆಲ್ಲವನ್ನು ಕರುಣಿಸಿ ಹಾಗೆ ಲೋಕಹಿತವಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗುವಂತಹ ಶಕ್ತಿ ಚೈತನ್ಯ ಹಾಗೂ ಭಾಗ್ಯವನ್ನು ಕೂಡ ಅನುಗ್ರಹಿಸಿ ಹಾಗೆ ನಮ್ಮ ಮೋದಿಜಿಯವರ 3ನೇ ಅವಧಿಗೆ ಪ್ರಧಾನಿಯಾಗುವಲ್ಲಿ ನಮ್ಮ ಸಹಾಯ ಹಸ್ತ ಕೂಡ ಒದಗಿ ಆ ಮೂಲಕ ಈ ಕ್ಷೇತ್ರ ಮೂಲಕ ಹೆಚ್ಚಿನ ನಮ್ಮ ಕರ್ನಾಟಕದಲ್ಲಿ ಕೂಡ 28 ಸಂಖ್ಯೆಯಲ್ಲಿ ಕೂಡ ಚುನಾವಣೆ ನಡೆದು ಒಳ್ಳೆಯ ಸಂಖ್ಯೆಯನ್ನು ನಮ್ಮ ರಾಜ್ಯದಿಂದ ಕೂಡ ಕೊಟ್ಟು ಆ ಮೂಲಕ ಸದೃಢ ಭಾರತ ನಿರ್ಮಾಣ ಮಾಡುವಲ್ಲಿ ಮೋದಿಜಿಯವರೊಟ್ಟಿಗೆ ನಾವು ಕೂಡ ಕೈ ಜೋಡಿಸಿಕೊಂಡು ಹಿಂದೂ ರಾಷ್ಟ್ರವಾಗಿ ನಿರ್ಮಾಣಗೊಳ್ಳುವಂತಹ ಯೋಗಭಾಗ್ಯವನ್ನು ನಮಗೆಲ್ಲರಿಗೂ ಅನುಗ್ರಹಿಸಬೇಕು ಅಂತೇಳಿ ಸಪರಿವಾರ ಸಹಿತ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ ಪ್ರಾರ್ಥನೆ. ಒಂದೇ ದೇವ ಮಾಪತಿಂ ಸುರಗುರು ಮುಂದೆ ಜಗತ್ಕಾರಣಂ ಭಕ್ತಜನಾಶ್ರಯಂಚವರದಂ ಮುಂದೆ ಶಿವಂ ಶಂಕರಂ ವಿಜಯಾಗುತ್ತೇವೆ ನಿಶ್ಚಯ. ಹಾಗಾದ ಮೇಲೆ ಒಂದು ಸೇವೆ ಕೂಡ ರುದ್ರಾಭಿಷೇಕ ನೆನೆಸಿರುತ್ತೇವೆ. ನಮ್ಮ ಆಪುಂಡು ಕೂಡ ತೊಂದರೆ ಅದೇ ಅದು ಇಲ್ಲಿ ಎಲ್ಲರೂ ಕೂಡ ಹಾಗೆ ಆಗಿದೆ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 83109137694481203015. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.